ನಾನು ಹರ್ಷಿತಾ. ಕಾರವಾರ ಪ್ಲಸ್ ಚಾನಲ್ಗೆ ಸ್ವಾಗತ. ಕಾರವಾರ ಚಿಕನ್ ಬಿರಿಯಾನಿ ಕೇಳಿದರೆ ಬೀಫ್ ಬಿರಿಯಾನಿ ಕೊಡ್ತಾರಂತೆ. ಇದನ್ನು ವಿರೋಧಿಸಿದ ಪ್ರತಿಭಟನೆಕಾರರು. ಹಳಿಯಾಳದ ನ್ಯೂ ಹೋಟೆಲ್ ಹುಬ್ಬಳ್ಳಿ ತಗಡ್ ಬಿರಿಯಾನಿಯಲ್ಲಿ ಚಿಕನ್ ಬಿರಿಯಾನಿ ಕೇಳಿದರೆ ಬೀಫ್ ಬಿರಿಯಾನಿ ಕೊಡ್ತಾರಂತೆ. ಇದು ಬಿರಿಯಾನಿ ತಿಂದವರ ಆರೋಪ. ಮೂವರು ಸೇರಿ ಹೋಟೆಲ್ಗೆ ಹೋಗಿ ಬಿರಿಯಾನಿ ಕೇಳಿದ್ದಾರೆ. ಆದರೆ ತಂದುಕೊಟ್ಟ ಬಿರಿಯಾನಿಯಲ್ಲಿ ವ್ಯತ್ಯಾಸ ಕಂಡು ಬೀಫ್ ಇದ್ದಿರುವುದು ಕಂಡು ಬಂದಿದ್ದರಿಂದ ಅವರು ಹೋಟೆಲ್ ಮಾಲಕರನ್ನು ಕರೆದು ವಿಚಾರಿಸಿದ್ದಾರೆ. ಆದರೆ ಮಾಲಕ ಅಸಂಬದ್ಧವಾಗಿ ವರ್ತಿಸಿರುವುದನ್ನು ಕಂಡು ಪೊಲೀಸರಿಗೆ ಸ್ಥಳಕ್ಕೆ ಕರೆಸಿದ್ದಾರೆ. ಈ ಸುದ್ದಿ ತಿಳಿದಂತೆ ಸಾರ್ವಜನಿಕರು ಪ್ರತಿಭಟನೆಗಿಳಿದಾಗ ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ. ಪುರಸಭೆ ಹಾಗೂ ಆರೋಗ್ಯಾಧಿಕಾರಿಗಳು ಹೋಟೆಲ್ನಲ್ಲಿ ತಯಾರಿಸಿಟ್ಟ ವಸ್ತುಗಳನ್ನು ಜಪ್ತು ಮಾಡಿ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಮಂಡಲ ಕಾರ್ಯದರ್ಶಿ ಸಂತೋಷ್ ಘಟಕಾಂಬ್ಳೆ ಮತ್ತು ಕೆಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಆಹಾರ ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗಿದೆ. ಚಿಕನ್ ಬಿರಿಯಾನಿ ನಾವು ಬಂದ್ ಕೂಡಲೇ ಕೇಳಿ ಚಿಕನ್ ಬಿರಿಯಾನಿ ಅವ್ರು ಬಂದು ಬೀಫ್ ಬಿರಿಯಾನಿ ಕೊಟ್ಟಾರ ನಮ್ಗೆ.